ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅಂತ ಅಪ್ಲಯನ್ಸಸ್ ಮನೆಯಲ್ಲಿ ಇದ್ರಂತೂ ಬೇಗ ಬೇಗ ಕೆಲಸ ಕಾರ್ಯಗಳು ಹಾಗೆ ಅಡುಗೆ ಕೂಡ ಸುಲಭವಾಗಿ ಸಾಗುತ್ತೆ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸುಲಭವಾಗಿ ಹಾಗೂ ಹೆಲ್ತ್ಗೆ ತುಂಬ ಬೆನಿಫಿಷಿಯಲ್ ಆಗಿರುವಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ಕಾಮತ್. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ? ಹೌದು. ಓಕೆ. ಸೊ ಇವತ್ತು ಯೂಶ್ವಲಿ ನೀವು ನಿಮ್ಮ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತೀರಿ, ನಮ್ಮ ಅಡುಗೆ ಮನೆಯಲ್ಲಿ ಫಸ್ಟ್ ಟೈಮ್. ಸೊ ನೋಡೋಣ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತೇಳಿ. ಬಟ್ ಎಲ್ಲ ಹೆಲ್ದಿ ರೆಸಿಪೀಸ್ ಅಂತ ಹೇಳಿದ್ರಿ. ಸೊ ಏನೆಲ್ಲ ರೆಸಿಪೀಸ್ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ನಾನು ಬಿಳಿ ದಾಸವಾಳ ಹೂವಿದು ಬಜ್ಜಿ ಮತ್ತು ಶಂಖಪುಷ್ಪ ಹೂವಿದು ಜ್ಯೂಸ್. ಸೊ ಹಾಗಾದರೆ ಇವತ್ತು ಎಲ್ಲ ಅಡುಗೆಗಳು ಹೂವಿಂದ. ಸೊ ಜ್ಯೂಸ್ ಕೂಡ ಆಗುತ್ತೆ, ಹಾಗೆ ತಿನ್ನೋದಕ್ಕೆ ಏನು ಬಜ್ಜಿ ಕೂಡ ಆಗುತ್ತೆ. ಸೊ ಯೂಶ್ವಲಿ ವೈಟ್ ದಾಸವಾಳ ಅಂತ ಹೇಳಿದ್ರಿ, ಅದು ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಕೂದಲಿಗೂ ತುಂಬ ಒಳ್ಳೆಯದು. ಮತ್ತು ಲೇಡೀಸಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಲೇಡೀಸ್ ಪ್ರಾಬ್ಲಮ್ ಇದ್ರೆ ಅದರಿಂದ ಕಷಾಯ ಮಾಡಿ ಕೊಡ್ತಾರೆ. ಅದು ಆಯುರ್ವೇದದಲ್ಲಿ ತುಂಬ ಯೂಸ್ಫುಲ್. ಓಕೆ. ಸೊ ನೋಡೋಣ ಹಾಗಾದ್ರೆ ಇವತ್ತು ಫುಲ್ ಹೆಲ್ದಿ. ಸೊ ಲೇಡೀಸ್ ಸ್ಪೆಷಲ್ ಇವತ್ತು. ಹೌದು ಅಲ್ಲ? ಬನ್ನಿ ಕಿಚನ್ಗೆ ಹೋಗೋಣ. ಸರಿ ಮೇಡಮ್, ಸ್ಟಾರ್ಟ್. ಹಾಗಾದ್ರೆ ಕಿಚನ್ಗೆ ಬಂದಾಯ್ತು. ಹೇಗೆ? ಸೊ ಫಸ್ಟ್ ದಾಸವಾಳದ? ಹೌದು, ಫಸ್ಟ್ ದಾಸವಾಳದ ಹೂವಿನದು ಬಜ್ಜಿ. ಹೌದು. ಮೊದಲು ನಾವು ಹಿಟ್ಟು ಕಲಿಸುವ. ಓಕೆ. ಇದು ನೋಡಿ ಕಡಲೆ ಹಿಟ್ಟು. ಇದು ಬಿಳಿ ದಾಸವಾಳದಿಂದ ಮಾತ್ರವಾ ಅಥವಾ ಬೇರೆ ಕೆಂಪದ್ದು ಕೂಡ ಆಗುತ್ತಾ? ಕೆಂಪು ದಾಸವಾಳದಿಂದ ಅದರದ್ದು ಶರ್ಬತ್ ಎಲ್ಲ ಮಾಡ್ತಾರೆ, ಬಟ್ ಇದು ಮಾಡೋದಿಲ್ಲ. ಅಂದರೆ ಅದು ನ್ಯೂಳಿ ಆಗ್ತದೆ. ಇದು ನೋಡಿ ಇದರಲ್ಲಿ ಬರುವುದಿಲ್ಲ, ಇದು ಹಾಗೆ ಇರ್ತದೆ. ಅದು ತುಂಬಾ ಸ್ವಲ್ಪ ನ್ಯೂಳಿ. ಹೌದು. ಅದು ಕೂದಲಿಗೆಲ್ಲ ಹೆಚ್ಚಾಗಿ ಶಾಂಪೂ ತರ ಮಾಡ್ತಾರೆ, ಅದು ತಲೆಗೆಲ್ಲ ಹಾಕ್ತಾರೆ. ಇದನ್ನು ನಿಮ್ಗೆ ಒಣಗಿದ್ರು ಕೂಡ ಏನಾಗುದಿಲ್ಲ, ಹಾಗೆ ಇರ್ತದೆ. ಅದು ಆದ್ರೆ ಅದಕ್ಕೆ ನೋಡಿ ಬರ್ತದೆ. ಅದು ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಇದರಲ್ಲಿ ಇದು ಮತ್ತೆ ಆಯುರ್ವೇದಿಯ ಗುಣ ಇರುವುದರಿಂದ ಇದು ಬಜ್ಜಿ ಮಾಡಿದ್ರೆ ಒಳ್ಳೇದು ಬರ್ತದೆ. ಓಕೆ. ಇದು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಲೇಡೀಸ್ಗೆ ಸಹ ಒಳ್ಳೇದು. ಯಾವ ಇದಕ್ಕೆ ಅಂದ್ರೆ ಲೇಡೀಸ್ಗೆ ಅಂತ ಹೇಳಿದ್ರಿ, ಏನ್ ಇದಕ್ಕೆ? ಲೇಡೀಸಿಗೆ ಅಂದ್ರೆ ಅವರದ್ದು ಏನಾದ್ರು ಪೀರಿಯಡ್ಸ್ ಇದು ಪ್ರಾಬ್ಲಮ್ ಇದೆ, ವೈಟ್ ಡಿಸ್ಚಾರ್ಜಿಗೆ ಏನಾದ್ರು ಇದ್ರೆ ಅದಕ್ಕೆಲ್ಲ ಇದ್ರದ್ದು ಕಷಾಯ ಮಾಡಿ ಕೊಡ್ತಾರೆ. ಅದರಿಂದ ಅವರಿಗೆ ಹೆಲ್ತ್ ಬೆನಿಫಿಟ್. ಕಷಾಯ ಅಂದ್ರೆ ಬರೀ ಅದನ್ನ ಮಾತ್ರ ಹೌದು. ಇದನ್ನ ಈ ಹೂವನ್ನು ಬೇಯಿಸಿ ಬಿಸಿನೀರಲ್ಲಿ ಹಾಕಿ ಬೇಯಿಸಿ ಅದ್ರನ್ನು ಕಷಾಯ ಖಾಲಿ ನೀರು ಕುಡಿದ್ರೆ ಅಷ್ಟೇ ಸಾಕು. ಸ್ವಲ್ಪ ಇದ್ರೂ ಕೂಡ ಸೊ ಬರೀ ನಾವು ಹಾಗೆ ಕಿತ್ತು ದೇವರಿಗೆ ಮಾತ್ರ ಇಡುವಂತದ್ದು. ಅದೇ ಯಾವಾಗ್ಲೂ ಏನ್ ಹೇಳ್ತಾರೆ, ಹಿತ್ತಲ ಗಿಡ ಮದ್ದೆಲ್ಲ ಹೇಳ್ತಾರೆ ನೋಡಿ, ಹಾಗೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕರಿ ಎಳ್ಳು. ಅದು ಹುರಿದು ಏನು ಬೇಕಾಗಿಲ್ಲ. ಇಲ್ಲ ಹಾಗೆ. ಇದು ಹಿಂಗು, ಸ್ವಲ್ಪ ನೀರು ಹಾಕ್ಲಾ? ಇದಕ್ಕೆ ಇದೊಂದೇ ನಾನು ಇದು ಒಳ್ಳೆ ಇದು ಒಳ್ಳೆ ಅಂಟು ಹಿಂಗು ಆದ್ರೆ ಒಳ್ಳೆ ಪರಿಮಳ ಇರ್ತದೆ.
ಕೆಲವರಿಗೆ ಅಂಟಿಂಗೆ ಆಗ್ಬೇಕು, ಪೌಡರ್ ಹಿಂಗು ಇಷ್ಟ ಇಲ್ಲ. ಅದಂದ್ರೆ ಡ್ರೈ ಆದ್ರೆ ಅದಕ್ಕೆ ಅಷ್ಟು ಪರಿಮಳ ಬರುವುದಿಲ್ಲ. ಇದು ನೀವು ಎಷ್ಟು ದೂರ ಇದ್ರೂ ಸಹ ಇದಕ್ಕೆ ತುಂಬಾ ಪರಿಮಳ ಈ ಮುದ್ದೆ ಹಿಂಗಿಗೆ. ಓಕೆ, ಇದನ್ನು ಮಿಕ್ಸ್ ಮಾಡುವ. ಮೆಣಸಿನ ಪುಡಿ, ಮೆಣಸಿನ ಇದು ಹಿಂಗು, ಹಿಂಗಿದ್ದು ನೀರು ಮಾಡಿ ಹಾಕಲಿಕ್ಕೆ. ಹಿಂಗಿದ್ದು ನೀರು. ಹೌದು. ಸೊ ಚಿಲ್ಲಿ ಪೌಡರ್. ನಮ್ಮ ಕಿಚನಲ್ಲಿ ನಾವು ಈ ರೈಸ್ ರವರ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಇದನ್ನೇ ಬಳಸೋದು. ಯಾಕೆ ಅಂತ ಹೇಳಿದ್ರೆ ಹಾಕ್ಲಾ ನಾನೇ ಅರ್ಧ ಹಾಕಿ, ಅರ್ಧ ಸಾಕು ಸಾಕು. ನಮ್ಮ ಇಲ್ಲಿ ದಕ್ಷಿಣ ಕನ್ನಡದ್ದೇ ಇಲ್ಲೇ ಎಲ್ಲ ತಯಾರಿ ಮಾಡಿದಂತ ಒಂದು ಏನು ಪೌಡರ್ಸ್ ಆಕ್ಚುಲಿ. ಸೊ ಚಿಲ್ಲಿ ಪೌಡರ್ ಇದೆ, ಗರಂ ಮಸಾಲಾ ಪೌಡರ್ ಇದೆ, ಬೇರೆ ಬೇರೆ ಪೌಡರ್ಸ್ ಇದೆ. ಸೊ ಕೆಲಸ ಸುಲಭ ಆಗ್ತದೆ. ನೀರು ಹೌದು, ಹಾಕ್ಲಾ? ಹೌದಾ, ನೋಡ್ಕೊಳ್ಳಿ. ಇದನ್ನು ಸರಿ ಕಲಿಸಬೇಕು. ಗಂಟಿಲ್ಲ ನೀರು. ಸಾಕು ಸಾಕು, ಒಂದು ನಿಮಿಷ ಬೇಕಿದ್ರೆ ಹಾಕಿ. ಹೌದು, ಆಮೇಲೆ ಹಾಕ್ಬೋದು. ಸೊ ಇದು ನೀವು ಇದರ ಒಂದು ಕಷಾಯ ಆಗಿರಲಿ ಇದನ್ನೆಲ್ಲ ಹೆಚ್ಚಾಗಿ ಮಾಡ್ತಾ ಇರ್ತೀರಾ ಯಾವಾಗಲೂ ಮನೇಲಿ? ಹೇಗೆ? ವಾರಕ್ಕೊಂದ್ಸಲ, 10 ದಿವಸಕ್ಕೊಮ್ಮೆ ಒಂದ್ಸಲ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಇದೆ. ಸೊ ಕಾರಣ ಗೊತ್ತಾಯ್ತು. ಸೊ ಇನ್ನು ಹಾಗಾದ್ರೆ ಡೈರೆಕ್ಟ್ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಈಗ ಹೇಳಿದ್ರೆ ಜಸ್ಟ್ ಇನ್ನು ಅದ್ದಿ ಹಾಕೋದಲ್ವಾ? ಹೌದು, ಇಟ್ಕೊಳ್ಳಿ. ಸೊ ಮಸಾಲೆ ಹೇಳಿದೆ ಅಲ್ಲ, ನಮ್ಮ ಕಿಚನಲ್ಲಿ ನೀವೀಗ ಹೇಗೆ ಎಲ್ಲ ಹೆಲ್ದಿ ಮಾಡ್ತೀರಲ್ಲ, ಅದೇ ರೀತಿ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ನೀವೇನಾದ್ರೂ ಕೇಳಿದ್ರೆ, ಇದು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಹಾಗೆ ಯಾವುದೇ ಈ ತರ ಎಲ್ಲ ಡೀಪ್ ಫ್ರೈಡ್ ಐಟಮ್ ಎಲ್ಲ ಮಾಡಿದ್ರೆ ಆರಾಮ್ಸೆ ಸೇವಿಸಬಹುದು. ನೀವು ಇಷ್ಟೆಲ್ಲ ಹೆಲ್ದಿ ರೆಸಿಪಿ ಮಾಡ್ತಾ ಇರುವಾಗ ನಮ್ಮದು ಕೂಡ ಒಂದು ಚಿಕ್ಕ ಕೊಡುಗೆಯಲ್ಲಿ. ಹೌದು. ಸೊ ಎಣ್ಣೆ ಕಾದಿದೆ. ಹೌದು. ಈಗ ಈ ಹೂವಿದು ಹೀಗೆ ಎಸಳುಗಳನ್ನು ತೆಗೆದು, ಪೂರ್ತಿ ಹೂವಲ್ಲ? ಅಲ್ಲ, ಪೂರ್ತಿ ಹೂವಲ್ಲ. ಹೀಗೆ ಇದರಲ್ಲಿ ಅದ್ದಿ 2-3 ದಳಗಳನ್ನ ತೆಗೆದು ಒಟ್ಟಿಗೆ ಹಾಕೋದಾ? ಹೀಗೆ. ಓ, ನಾನು ಅನ್ಸಿದೆ ಪೂರ್ತಿ ಹಾಗೆ ಹೂವನ್ನು ಮುಳುಗಿಸಿ ಹಾಕ್ತೀರಿ. ಇಲ್ಲ ಇಲ್ಲ ಇಲ್ಲ, ಆ ಮಧ್ಯದ ಭಾಗ ಇಲ್ಲ, ಅದು ಹಾಕ್ಲಿಕ್ಕೆ ಇಲ್ಲ. ಹೀಗೆ ತೆಗೆದು ಹಾಕೋದು. 1-2-3 ದಳ ಹಿಡಿದು. ಮನೆಯಲ್ಲಿ ಯಾರಾದರೂ ಈ ಅಂದರೆ ತಿನ್ನದೆ ಇಂಥದ್ದೆಲ್ಲ ಹೂವಿಂದ ಎಲ್ಲ ತಿನ್ನಲ್ಲ ಅಂತ ಹೇಳಿದವ್ರಿಗೆ ಸುಮ್ಮನೆ ಮಾಡಿ ಹಾಗೆ ಇಡಬೇಕು. ಬಜ್ಜಿ ಮಾಡಿದ್ದೀನಿ ತಿನ್ನಿ ಅಲ್ಲ, ಇದು ಬಜ್ಜಿ ಆದ ಮೇಲೆ ತಿನ್ನುವಾಗ ಯಾವುದ್ರದಂತ ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ, ಯಾವುದ್ರದಂತ ಗೊತ್ತೇ ಆಗುದಿಲ್ಲ. ಅದೇ ಅಂತವ್ರಿಗೆ ಈ ಥರನೇ ಮಾಡಿ ಕೊಡಬೇಕು. ಇಲ್ದಿದ್ರೆ ನಾನು ಹೂ ಇದ್ದ ಅಂತೆಲ್ಲ ಸ್ವಲ್ಪ ಮೂಗು ಮುರಿಯೋದಿರ್ತಲ್ಲ. ಹೌದು. ಆದರೆ ಎಂತ ಗೊತ್ತುಂಟ, ಇದು ನಾವು ಪಕ್ಕ ಮನೆಯಲ್ಲಿ ನೋಡಿ ಸ್ಲೋ ಮಾಡಿ. ಇದು 3 ತೆಗಿತೇನೆ. ಹೌದು, ತೆಗಿ. ಹೂ ಹೆಚ್ಚು ಬೇಯಲಿಕ್ಕೆ ಏನು ಟೈಮ್ ಇಲ್ಲ. ಇದು ಸರಿ. ತೆಗಿತೇನೆ. ಸ್ವಲ್ಪ ಕಾದ್ರೆ ಆಯ್ತು. ಅದು ಕೂಡ ಬ್ಯಾಟರ್ ಕೂಡ ಸ್ವಲ್ಪ ತೆಳುವೆ ಇಟ್ಕೊಳ್ಬೇಕಲ್ಲ? ಹೌದು, ಅಷ್ಟು ದಪ್ಪ ಇರಬಾರ್ದಿಲ್ಲ. ಸ್ವಲ್ಪ ಬಜ್ಜಿ ಮಾಡ್ಬೇಕಂದ್ರೆ ಮಾತ್ರ ತುಂಬಾ ಹೂ ಬೇಕಾಗ್ತದೆ. ಆದ್ರೆ ಎಂತ ಗೊತ್ತುಂಟ, ಇದರಲ್ಲಿ ಸ್ವಲ್ಪ ದೊಡ್ಡ ಎಸಳಿದ್ದು ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಇದು ಸ್ವಲ್ಪ ಸಣ್ಣ ಅಂದ್ರೆ ಸೀಸನ್ ವೈಸ್ ಅಲ್ಲಿ ಒಮ್ಮೊಮ್ಮೆ ದೊಡ್ಡದಾಗ್ತದೆ. ಈಗ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇದ್ರೆ ಹೂ ಸಣ್ಣದಾಗ್ತದೆ. ಸೊ ನಿಮ್ಮ ಮನೆಯಲ್ಲಿ ತೋಟವೇ ಇರಬಹುದಲ್ಲ ದಾಸವಾಳದ್ದು? ನಮ್ಮ ಮನೆಯಲ್ಲಿ ಕಲರ್ ಇದ್ದು ದಾಸವಾಳ ಎಲ್ಲ ಇದೆ. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಮೇಡಮ್? ನಾನು, ನನ್ನ ಹಸ್ಬೆಂಡ್ ಮತ್ತು ಮಗ. ಓಕೆ. 2 ಗಂಡು ಮಕ್ಕಳು ನನಗೆ. ಒಬ್ಬ ಫಾರಿನ್ ಇದ್ದಾನೆ, ಒಬ್ಬ ಇಲ್ಲೇ ಇದ್ದಾನೆ. ಕಲಿತಾ ಇದ್ದಾರೆ? ಏನು ಇಲ್ಲ, ಜಾಬಲ್ಲಿ ಇದ್ದಾರೆ. ಸಣ್ಣ ಮಗ ಕುವೈಟಲ್ಲಿದ್ದಾನೆ ಜಾಬಲ್ಲಿ, ಮತ್ತು ದೊಡ್ಡವ ಅಪ್ಪನೊಟ್ಟಿಗೆ ಬಿಸ್ನೆಸ್ಸಲ್ಲಿದ್ದಾನೆ. ಸೊ ನೀವು ಕೂಡ ಬಿಸ್ನೆಸ್ಗೆ ಅಂದರೆ ಬಿಸ್ನೆಸ್ ಅಲ್ಲಿ ಅಲ್ಲಿಗೆಲ್ಲ ಹೋಗ್ತೀರಾ? ಮೊದಲು ನಾನು ಹೋಗ್ತಿದ್ದೆ. ಇವಾಗ ಸ್ವಲ್ಪ ಅಂದರೆ ನಮಗೆ 2 ಶಾಪ್ ಇತ್ತು. ಹಾಗೆ ಒಂದು ಶಾಪಿಗೆ ನಾವು ಮಾರ್ಕೆಟ್ನ ಹತ್ರ ಎಲ್ಲ ರಿಪೇರಿ ಎಲ್ಲ ಆಗುವ ಕಾರಣ ಅದೆಲ್ಲ ಕ್ಲೋಸ್ ಮಾಡಿದೆವು. ಹಾಗೆ ಈಗ ಇನ್ನೊಂದು ಶಾಪ್ ನಮ್ದು ಬಂದರ್ನಲ್ಲಿ ಉಂಟು. ಹಾಗೆ ಯಾವುದು, ಏನು ಬಿಸ್ನೆಸ್? ನಮಗೆ ಹೋಲ್ಸೇಲ್ ಪ್ಲಾಸ್ಟಿಕ್ಸ್ ಇದೆಲ್ಲ. ಓಕೆ. ಸೊ ಬಿಸಿಯಾದಂಥ ದಾಸವಾಳ ಹೂವಿನ ಬಜ್ಜಿ ರೆಡಿ. ಓಕೆ, ಇನ್ನು ಸರ್ವ್ ಮಾಡೋದು ಮಾತ್ರ ಬಾಕಿ. ಡನ್.
ಬಿಸಿ ಬಿಸಿಯಾದ ಬಿಳಿ ದಾಸವಾಳ ಹೂವಿನ ಬಜ್ಜಿ. ಥ್ಯಾಂಕ್ ಯು ತಿಂದು ನೋಡಿ ರುಚಿ ಹೇಳಿ. ಖಂಡಿತ. ಸೊ ಇದು ದಾಸವಾಳದಿಂದ ಮಾಡಿದ್ದು ಅಂತ ಗೊತ್ತಾಗ್ಲಿಕ್ಕೆ ಈಗ ಇಟ್ಟಿದ್ದೀರಿ. ಹೌದು. ಯಾರಿಗೆಲ್ಲ ಗೊತ್ತಾಗಬಾರ್ದು ಅದನ್ನು ತೆಗೆದು ಬಿಟ್ರೆ ಆಯ್ತು. ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ಆರೋಗ್ಯಕ್ಕೆ ಪೂರಕವಾಗಿರುವಂಥ ಒಂದು ಬಜ್ಜಿ, ಅದು ಯಾವುದರಿಂದ? ದಾಸವಾಳ ಹೂವಿಂದ ಮಾಡಿಕೊಟ್ಟಿದ್ದಾರೆ. ಸೊ ನೋಡಬೇಕು ಹೇಗಿರುತ್ತೆ ದಾಸವಾಳ ಹೂವು, ಅದರಲ್ಲೂ ಕೂಡ ಬಿಳಿ ದಾಸವಾಳ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಬೇರೆ ಹೇಳಿದ್ದಾರೆ. ಸೊ ಹೇಗಿರುತ್ತೆ ಟೇಸ್ಟ್ ಆಮೇಲೆ ನೋಡ್ತೀನಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ದಾಸವಾಳ ಹೂವಿನ ಬಜ್ಜಿ ತಯಾರಿಸುವ ವಿಧಾನ: ಮೊದಲು ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಪ್ಪು ಎಳ್ಳು, ಹಿಂಗು, ಮೆಣಸಿನ ಪುಡಿ ಹಾಕಿ ಕಲಸಿಕೊಳ್ಳಿ. ನಂತರ ಬಿಳಿ ದಾಸವಾಳ ಹೂವಿನ 3ರಿಂದ 4 ದಳಗಳನ್ನು ಒಟ್ಟಿಗೆ ಜೋಡಿಸಿ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ದಾಸವಾಳ ಹೂವಿನ ಬಜ್ಜಿ ಸವಿಯಲು ಸಿದ್ಧ. ಸೊ ಬಿಳಿ ದಾಸವಾಳ ಹೂವಿನ ಬಜ್ಜಿ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಕೂಡ ಹೂವಿಂದ. ಸೊ ಯಾವ ಹೂ? ಸೊ ನನಗಂತೂ ಮರ್ತೋಯ್ತು. ಸೊ ಅವರ ಗ್ಲೋ ನೋಡ್ತಾ ಇದ್ದರೆ ಸೊ ಎಲ್ಲವೂ ಕೂಡ ಏನೆಲ್ಲ ರೆಸಿಪಿ ಮಾಡ್ತಾರೆ ಎಲ್ಲವನ್ನು ಕೂಡ ಕೇಳ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮ ಅವರ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಬಟ್ ಈಗ ಟೀ ಟೈಮ್ ಅಲ್ಲ, ಈಗ ಜ್ಯೂಸ್ ಕುಡಿಯೋಂಥ ಟೈಮ್. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನದ ಹೊತ್ತು ಸೆಕೆ, ಅದರಲ್ಲೂ ಇಲ್ಲಿ ವಿಂಟರ್ ಆಗಿರಲಿ ಏನೇ ಆಗಿರಲಿ ಸೆಕೆ ಭಯಂಕರ ಅಲ್ವಾ? ಹಾಗೆ ಸೆಕೆಗೆ ಸೂದಿಂಗ್ ಜ್ಯೂಸ್ ಏನಾದರೂ ಬೇಕು, ಅದರಲ್ಲೂ ಕೂಡ ಹೆಲ್ದಿಯಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ. ಯಾವ ಜ್ಯೂಸ್ ಬನ್ನಿ ಕೇಳೋಣ. ಹೆಲ್ದಿ ಜ್ಯೂಸ್ ಅಂತ ಹೇಳಿದಿರಿ. ಹೌದು. ಸೊ ಎಲ್ಲ ಹೂವಿಂದ. ಹೌದು. ಸೊ ಇವತ್ತು ನಾವಿಬ್ಬರು ಹೂಗೆ ಯಾವ ಹೂವಿಂದ ಮಾಡ್ತಾ ಇದ್ದೀವಿ? ಇವತ್ತು ನೀಲಿ ಶಂಖಪುಷ್ಪ ಅಂತ ಇರ್ತದಲ್ವಾ, ಬಳ್ಳಿಯಲ್ಲಿ ಆಗ್ತದೆ ಇದು ನೀಲಿ ಕಲರ್. ಕರೆಕ್ಟ್. ಆ ಹೂವಿನದು ಜ್ಯೂಸ್. ಓ, ಶಂಖಪುಷ್ಪದ ಜ್ಯೂಸ್. ಅದು ನೋಡ್ಲಿಕ್ಕೆ ಚಂದ, ನೋಡ್ಲಿಕ್ಕೂ ಚಂದ ಮತ್ತು ಆರೋಗ್ಯಕ್ಕೂ ಚಂದ. ಮಕ್ಕಳಿಗೆಲ್ಲ ಬ್ರೈನಿಗೆಲ್ಲ ಬೆಳವಣಿಗೆಗೆ ಅದೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಓ, ವೆರಿ ನೈಸ್. ಸೊ ಹಾಗೆ ಆಗ್ಲೇ ಹೇಳಿದ್ದೇನೆ ನಾನು, ನಿಮ್ಮ ಗ್ಲೋ ನೋಡ್ತಾ ಇದ್ರೆ ನಿಮ್ಮನ್ನು ನೋಡ್ತಾ ಇರೋ ಹಾಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಸೊ ಈ ಒಂದೆಲ್ಲ ರಹಸ್ಯ. ಸರಿ, ಸ್ಟಾರ್ಟ್ ಮಾಡೋಣ. ಮಾಡು. ಎಸ್, ಮಾಡು. ಇದು ಶಂಖಪುಷ್ಪ ಹೂವನ್ನು ಬಿಸಿನೀರಿನಲ್ಲಿ ಹಾಕಿ 1 ಗಂಟೆ ಇಡಬೇಕು. 1 ಗಂಟೆ ಅಥವಾ 2 ಗಂಟೆ. ಎಷ್ಟು ಹೆಚ್ಚು ಸಮಯ ಇಡ್ತೀರಾ ಅಷ್ಟು ನಮಗೆ ಅದರದ್ದು ಇದು ಸಿಗ್ತದೆ, ರಸ. ಓಕೆ. ಅದು ಎಲ್ಲ ರಸವನ್ನು ಹಿಂಡಿ ನಾನು ಈಗ ಹೀಗೆ ತಂದಿದ್ದೆ. ಅಂದ್ರೆ ಈಗ ಇಷ್ಟು ನೀವು ಒಂದು ಬೌಲಲ್ಲಿ ಪಲ್ಪ್ ಅದರ ಜ್ಯೂಸ್ ಬೇಕು. ಎಷ್ಟು ಹೂ ಬೇಕಾ? ಸಾಧಾರಣ ಒಂದು 30-35 ಹೂ ಬೇಕಾಗ್ತದೆ. ಈ ತರ ಡೀಪ್ ಕಲರ್ ಬರೋದು. ಹೌದು, ಅಂದ್ರೆ ಡಾರ್ಕ್ ಕಲರ್ ಬರಬೇಕಾದ್ರೆ 30-35 ಹೂ ಬೇಕಾಗ್ತದೆ. ಅದರಿಂದ ಹೀಗೆ 30-35 ಇದನ್ನು ಶಂಖಪುಷ್ಪವನ್ನು, ನೀಲಿ ಶಂಖಪುಷ್ಪವನ್ನು ನೀರಿನಲ್ಲಿ ಹಾಕಿ ಸಾಧಾರಣ ಒಂದು ಎಷ್ಟು ನೀವು ಹೆಚ್ಚು ಇದು ಮಾಡ್ತೀರಾ, ನೀರಿನಲ್ಲಿ ಹಾಕಿ ಇಡ್ತೀರಾ ಅಷ್ಟು ಒಳ್ಳೆದು ರಸ ಬರ್ತದೆ. ಓಕೆ. ಈ ರಸವನ್ನ ನಾವು ತೆಗೆದು ಇಡ್ಬಹುದಾ, ಪ್ರಿಸರ್ವ್ ಮಾಡಬಹುದಾ? ಇದು ಅಂದ್ರೆ ನಾವು ಬಿಸಿನೀರು ಹಾಕಿ ಮತ್ತೆ ತಣ್ಣಗಿನ ನೀರು ಹಾಕ್ತೇವಲ್ಲ, ಅದರಿಂದ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಕೂಡ್ಲೆ ಮಾಡ್ಬೇಕು, ಕೂಡ್ಲೆ ಬಿಸಿನೀರಲ್ಲಿ ನೀವು ಹಾಕಿ ಸೋಪ್ ಮಾಡಿ ಇಡ್ತೇವೆ. ಆಮೇಲೆ ಮತ್ತೆ ಪುನಃ ಅದಕ್ಕೆ ತಣ್ಣೀರು ಹಾಕ್ಲಿಕ್ಕೆ ಉಂಟು. ಇದು ಜ್ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಇದರಲ್ಲೇ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಲಿಕ್ಕೆ ಇದೆ. ಹೇಳುವಾಗ ಅದಕ್ಕೆ ಅದು ನಾವು ಫ್ರಿಜ್ ನಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಓಕೆ. ಸೊ ತಕ್ಷಣ ಕೂಡ್ಲೆ ಮಾಡಿದ್ರೆ ಒಳ್ಳೇದು. ಸೊ ನೀವು ಹೂವೆಲ್ಲ ಈ ತರ ಬೆಳೀತಾ ಇರೋದು ನೋಡಿದ್ರೆ, ಅಂದ್ರೆ ನಿಮ್ಮ ಹಿತ್ಲಲ್ಲಿ ತುಂಬಾ ಗಿಡ ಇದೆ ಅಂತ ಹೇಳಿದ್ರಿ. ಗಾರ್ಡನಿಂಗ್ ನಿಮ್ದು ಹಾಬಿ? ಗಾರ್ಡನಿಂಗ್. ಬೇರೆ ಏನೆಲ್ಲ ಹಾಬೀಸ್ ಇದೆ? ಬೇರೆ ನಾವು ಕ್ರೋಟನ್ಸ್ ಎಲ್ಲ ನೆಟ್ಟಿದ್ದೇವೆ, ಮತ್ತು ಪಪಾಯ ಉಂಟು, ಮತ್ತೆ ಅದು ಜಾಮೂನ್ ಅಂತ ಹೇಳ್ತೇವಲ್ಲ, ಪಿಂಕ್ ಕಲರ್ ಇದು ಅದು ಇದೆ, ವೈಟ್ ಕಲರ್ ಇದಿದೆ, ಮತ್ತು ಮಾವಿನ ಹಣ್ಣು ಆಗ್ತದೆ, ಹಲಸಿನ ಹಣ್ಣು ಆಗ್ತದೆ. ಮನೆಗೆ ಬಂದ್ಬಿಡ್ತೀವಿ. ಬನ್ನಿ ಖಂಡಿತ ಬರ್ಬೋದು, ಯಾವಾಗ್ಲೂ ಬರ್ಬೋದು. ಹಾಕೊಳ್ಳ ಈಗ ಇದಕ್ಕೆ ಹಾಕುವ. ಸೊ ಇದು ಡೈರೆಕ್ಟ್ ಗ್ಲಾಸಲ್ಲೇ ಸರ್ವ್ ಮಾಡುವಂಥದ್ದು? ಹೌದೌದು. ನೀರು ಕೊಡಿ.
ಕೋಲ್ಡ್ ವಾಟರ್ ಆಗ್ಬೋದಾ? ಹೌದು, ಕೋಲ್ಡ್ ವಾಟರ್ ಹಾಕ್ಲ ನೋಡಿ, ಎಷ್ಟು ನೀವೇ ಹಾಕ್ಕೊಳ್ಳಿ. ಹೌದು, ಹಾಕಿ. ಯಾವುದೇ ರೆಸ್ಟೋರೆಂಟ್ಗೂ ಕೂಡ ಸಾಟಿ ಅಂದರೆ ಸಾಟಿ ಆಗಿರುವಂಥದ್ದು. ಆ ಕಲರ್ ನೋಡ್ತಾ ಇರುವಾಗ ಗ್ರೀನ್ ಕಾಣ್ತಾ ಇದೆ, ಒಂಥರ ಪರ್ಪಲ್ ಈಗ ಬ್ಲೂ ಕಾಣ್ತಾ ಇದೆ ಅಲ್ವಾ. ಈಗ ಸಕ್ಕರೆ ಹಾಕ್ತಾ ಇದ್ದೇನೆ. ಇದು ಸಕ್ಕರೆ ಪುಡಿಯಾ? ಹೌದು, ಸಕ್ಕರೆ ಪುಡಿ ಅಂದರೆ ಬೇಗ ಕರಗ್ತದಲ್ಲ. ಇದು ನಿಂಬೆ ಹುಳಿ. ಈಗ ನೋಡಿ, ಈಗ ಈ ಕಲರ್ ಇದೆಯಲ್ಲ, ಈ ನಿಂಬೆ ಹುಳಿ ಹಾಕಿದ ಕೂಡಲೇ ಕಲರ್ ಚೇಂಜ್ ಆಗ್ತದೆ ನೋಡಿ. ಬ್ಯೂಟಿಫುಲ್. ಆಹಾ, ಈ ಕಲರ್ ಸಾರಿ ಇರಬೇಕು. ಸೊ ಬ್ಲೂ ಅಂಡ್ ಪರ್ಪಲ್, ವಾವ್, ಬ್ಯೂಟಿಫುಲ್. ಎಷ್ಟು ಚಂದ ಕಲರ್ ಬಂತು ನೋಡಿ. ಬ್ಯೂಟಿಫುಲ್ ಕಲರ್ ನೋಡಿ, ಈಗ ಯಾವ ಕಲರ್ ಬಂತು ನೋಡಿ. ಆಸಮ್, ಸೂಪರಾಗಿ ಕಾಣ್ತಾ ಇದೆ. ಕಲರ್ ಎಷ್ಟು ವೇರಿ ಅಲ್ವಾ? ಹೌದು. ಅದಕ್ಕೆ ಐಸ್ ಹಾಕುವ. ಇದು ಇನ್ನೊಂದು ಥರದ್ದು, ಇದೇ ಶಂಖಪುಷ್ಪದಲ್ಲಿ ಇದೇ ಕಲರ್ನಲ್ಲಿ ಮಾಡೋದು. ಓಕೆ. ಇದಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕು. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಹಾಕ್ಲಾ? ಎಷ್ಟು ಹಾಕ್ಕೊಳ್ಬೇಕು? ಸ್ವಲ್ಪ ಒಂಚೂರು, ಚಿಟಿಕಿ ಅಷ್ಟ? ಒಂದು ಚಿಟಿಕಿ ಅಷ್ಟು. ಹೌದು. ಸಾಕು. ಸಾಕಾ? ಸಾಕು ಸಾಕು ಸಾಕು. ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಉಪ್ಪು. ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ಲಿಕ್ಕಿಲ್ಲ ಅಲ್ಲ, ಜೇನುತುಪ್ಪ. ಯಾರಿಗೆ ಸಕ್ಕರೆ ಬೇಡ ಅವರಿಗೆ ಇದು ಈ ಥರ ಜೇನುತುಪ್ಪದಲ್ಲಿ. ಹೌದು. ಸೊ ಇದು ಬಹುಶಃ ಶೀತ ಆಗುವಾಗ ಚೆನ್ನಾಗಿರುತ್ತಾ ಅಂತ. ಹಾಂ, ಜೇನುತುಪ್ಪ ಇದೆ, ಪೆಪ್ಪರ್ ಇದೆ. ಹೌದು ಹೌದು. ಡಾರ್ಕ್ ಬ್ಲೂ ಆಯಿತು ನೋಡಿ. ಇದು ಕಲರ್ ಹೇಗಾಯ್ತು? ಈಗ ಡಾರ್ಕ್ ಬ್ಲೂ ಕಲರ್. ಸೂಪರ್. ಅದರ ಒರಿಜಿನಲ್ ಕಲರ್ ಬೇಕು ಅಂತಿದ್ರೆ ಬರೀ ಅದಕ್ಕೇನೆ ಸಕ್ಕರೆ ಪುಡಿ ಹಾಕಿ ಕುಡಿಬಹುದು. ಇದು ಒಂದು ಥರದ್ದು ಜ್ಯೂಸ್. ಸೊ ಎರಡು ಕಲರ್ ಆಗಿದೆ. ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಅದನ್ನ ಬರೀ ನೋಡ್ತಾನೆ ಇರಬೇಕು, ಕುಡಿಬೇಕು ಅಂತ ಅನ್ಸಲ್ಲ. ಸೊ ನೋಡೋದಕ್ಕೆ ಅಷ್ಟು ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕುಡಿ. ಸೊ ಎರಡೆರಡು ರೀತಿಯಾದಂಥ, ಇದು ಒಂದು ರೀತಿಯ ಜ್ಯೂಸ್. ಎಸ್, ಇದು ಒಂದು ರೀತಿಯ ಜ್ಯೂಸ್. ಸೊ ಯಾರಿಗೆ ಈ ಕಲರ್ ಸೀರೆ ಬೇಕೋ, ಯಾರಿಗೆ ಈ ಕಲರ್ ಸೀರೆ, ನನಗೆ ಈ ಕಲರ್ ಬೇಕು. ತುಂಬ ಚೆನ್ನಾಗಿದೆ ಇದು ಕಲರ್. ಸೊ ಐ ಲವ್ ದಿಸ್ ಕಲರ್. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಥ್ಯಾಂಕ್ ಯು ಮೇಡಮ್. ಸೊ ಕಲರ್, ಸೊ ಒಂದೇ ಹೂವಿನಿಂದ ವಿಧ ವಿಧವಾದಂಥ ಕಲರ್ ಕಾಂಬಿನೇಷನ್ ಕೂಡ ಮಾಡಿಕೊಂಡು ಜ್ಯೂಸ್ ಮಾಡ್ಬೋದು. ಹಾಗೆ ಟೇಸ್ಟಲ್ಲೂ ಕೂಡ ಡಿಫರ್ ಮಾಡಿ ಮಾಡ್ಕೊಳ್ಬೋದು. ಶಂಖಪುಷ್ಪದ ಎರಡು ರೀತಿಯಾದಂಥ ಜ್ಯೂಸ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶಂಖಪುಷ್ಪ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 20 ರಿಂದ 25 ನೀಲಿ ಬಣ್ಣದ ಶಂಖಪುಷ್ಪವನ್ನು ಬಿಸಿ ನೀರಿನಲ್ಲಿ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ಹಿಂಡಿ ತೆಗೆಯಿರಿ. ನಂತರ ಒಂದು ಸರ್ವಿಂಗ್ ಗ್ಲಾಸ್ನಲ್ಲಿ ಸ್ವಲ್ಪ ಶಂಖಪುಷ್ಪದ ನೀರು ಹಾಕಿ ಮೇಲಿನಿಂದ ಸ್ವಲ್ಪ ತಣ್ಣನೆಯ ನೀರು, ಸಕ್ಕರೆ ಪುಡಿ, ನಿಂಬೆ ರಸ ಹಾಕಿ ಬೆರೆಸಿ. ಇನ್ನೊಂದು ಗ್ಲಾಸ್ನಲ್ಲಿ ಶಂಖಪುಷ್ಪದ ನೀರಿಗೆ ತಣ್ಣನೆಯ ನೀರು, ಕರಿಮೆಣಸಿನ ಪುಡಿ, ಚಿಟಿಕೆ ಉಪ್ಪು, ಜೇನು ಹಾಕಿ ಕಲಸಿಕೊಳ್ಳಿ. ಈಗ ಆರೋಗ್ಯಕ್ಕೆ ಪೂರಕವಾದಂತಹ ಶಂಖಪುಷ್ಪ ಹೂವಿನ ಎರಡು ವಿಧವಾದಂತಹ ಜ್ಯೂಸ್ ರೆಡಿ. ಎಸ್ ಮೇಡಮ್. ಸೊ ಒಂದು ಸೈಡ್ ಬಜ್ಜಿ ಆ್ಯಂಡ್ ಜ್ಯೂಸ್ ಎರಡು ಕೂಡ ರೆಡಿ ಆಗಿದೆ. ನಾನು ಫಸ್ಟ್ ಬಜ್ಜಿ ಟೇಸ್ಟ್ ಮಾಡ್ತೀನಿ. ಓಕೆ, ತಗೊಳ್ಳಿ. ನೀವು ತಗೊಳ್ಳಿ ಫಸ್ಟಿಗೆ. ತಗೊಳ್ತೇನೆ. ತಗೊಳ್ಳಿ ನೀವು ತಗೊಳ್ಳಿ. ಸೊ ಇದರಲ್ಲಿ ಆ ಹೂ ಕರೆಕ್ಟ್ ಕಾಣ್ತಾ ಇದೆ, ಅದಕ್ಕೆ ನಾನು ಅದನ್ನೇ ಪಿಕ್ ಮಾಡಿದೆ. ಓಕೆ. ನೀವು ಹೇಳಿದಾಗ ನಾನು ಬರೀ ಗೆಸ್ ಮಾಡ್ತಾ ಇರಬೇಕು ಯಾವುದರಿಂದ ಅಂತ. ಖಂಡಿತವಾಗ್ಲೂ ಗೊತ್ತಾಗಲ್ಲ, ಹೇಳಲಿಕ್ಕೆ ಬರೋದಿಲ್ಲ, ಗೊತ್ತೇ ಆಗ್ತಾ ಇಲ್ಲ. ಎಲ್ಲ ಮಾಡಿ ಟೇಸ್ಟ್ ಎಲ್ಲ ನೋಡಿದ ನಂತರ ನೀವು ಹೂವಿಂದ ಅಂತ ಹೇಳಿದರೆ ಆವಾಗ ಆಶ್ಚರ್ಯ ಪಡಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಹೂವಿಂದ ಕೂಡ ಬಜ್ಜಿ ಮಾಡ್ಬೋದು, ಇವತ್ತು ಕಲ್ತ್ಕೊಂಡೆ. ಇದೊಂದರಿಂದ ಮಾತ್ರವಾ, ಬೇರೆ ಯಾವುದರಿಂದ, ಬೇರೆ ಹೂವಿಂದ ಮಾಡ್ಬೋದಾ? ಬೇರೆ ನಾನು ಇಷ್ಟುವರೆಗೆ ಟ್ರೈ ಮಾಡಲಿಲ್ಲ, ಇದನ್ನೇ ನಾನು ಟ್ರೈ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಹೆಲ್ತ್ಗೆ ಒಳ್ಳೆ ಒಂದು ಬೆನಿಫಿಟ್ ಕೂಡ ಸಿಕ್ತು. ಹೌದು. ನಾಲಿಗೆಗೆ ರುಚಿನೂ ಬರ್ತದೆ. ಯಾರಾದರೂ ಗೆಸ್ಟ್ ಬಂದರೆ ಟೆನ್ಷನ್ ಕೂಡ ಮುಗೀತು. ಹೌದು. ತಗೊಳ್ಳಿ. ಸೊ ಜ್ಯೂಸಸ್ ಎಲ್ಲ ಎರಡು ಕಲರಲ್ಲಿದೆ. ಸೊ
ಸೊ ನನಗೆ ಇದು ತುಂಬ ಇಷ್ಟ ಆಯಿತು ಕಲರ್. ಸೂಪರ್. ಸ್ವಲ್ಪ ಲೈಮ್ ಹಾಕಿದ್ರಿಂದ ಇನ್ನೂ ಚೆನ್ನಾಗಿ ಆಗ್ತದೆ. ಹೌದು, ಬರೀ ಸಕ್ಕರೆ ಇದು ಪುಡಿ ಹಾಕಿ ಮಾಡೋದಿದ್ರೆ ಆ ಥರನೂ ಮಾಡ್ಬೋದು, ಆದರೆ ಅದಕ್ಕೆ ಟೇಸ್ಟ್ ಅಷ್ಟು ಬರೋದಿಲ್ಲ. ಬಟ್ ಇದಕ್ಕೆ ಲೈಮ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಆ ಟೇಸ್ಟ್ ಕೂಡ ಎರಡು ಡಿಫ್ರೆಂಟ್ ಆಗ್ತದೆ. ಹೌದು, ವಂಡರ್ಫುಲ್. ಸೊ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ, ನೀವು ಸಹ ತಗೊಳ್ಳಿ. ಸೂಪರ್ ಮೇಡಮ್. ಸೊ 2 ರೀತಿಯಾದಂಥ ಹೂವಿನ ಮಾಡಿದ್ದೀರಿ. ಸೊ ಇದರಲ್ಲಿ 3 ಬಗೆ ಟೈಪ್ ಆಯಿತು. ಹೌದು, ಜ್ಯೂಸಸ್ ಮನೆಯಲ್ಲಿ ಏನೂ ಇಲ್ಲ ಅಂದರೂ ಈ ಥರ ನೀವು ಹೇಳಿದಾಗೆ ಸೊ ಆರೋಗ್ಯಕ್ಕೂ ಉತ್ತಮ, ರುಚಿಗೂ ಒಳ್ಳೆಯದು. ಹೌದು. ಸೊ ತುಂಬ ಚೆನ್ನಾಗಿದೆ. ಇದರಲ್ಲಿ ಈ ಶೀತಕ್ಕೆಲ್ಲ ಆಗುವಾಗ ಇದು ಪೆಪ್ಪರ್ ಆ್ಯಂಡ್ ಹನಿ ಹಾಕಿದೆ. ಹೌದು, ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಸೊ ನಮ್ಮ ಮನೇಲಿ ಸ್ವಲ್ಪ ಇನ್ನೂ ಅದು ಚಿಗುರ್ತಾ ಇದೆ ಅಷ್ಟೇ, ಶಂಖಪುಷ್ಪ ಅದು ಆಗೋದಕ್ಕೆ ಇನ್ನೂ ಪುರ್ಸೋತಿಲ್ಲ, ತೆಗೆದು ಮಾಡ್ತಾ ಇರ್ತೀನೋ ಏನೋ ಗೊತ್ತಿಲ್ಲ. ಸೊ ಬಟ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ನನಗೆ ಆಗದಿಂದ ಸ್ವಲ್ಪ ಕಿಚ್ಕಿಚ್ಚಾಗ್ತಾ ಇದೆ, ಏನು ಗೊತ್ತಾ, ನಿಮ್ಮ ಗ್ಲೋ. ಸೊ ನಂಗೆ ತುಂಬ ನಿಮ್ಗೆ ಎಷ್ಟಾಗಿರ್ಬೋದು ಮೇಡಮ್ ಒಂದು ಏಜ್? ನನಗೆ ಒಂದು ಕೇಳ್ಬೋದಾ? ಕೇಳ್ಬೋದು. ಏನಾದ್ರಲ್ಲಿ? ಎಸ್, ಎಷ್ಟು? 63. 63 ವಯಸ್ಸಲ್ಲಿ ನಾವು ಈ ಥರ ಗ್ಲೋ ಮಾಡಿದರೆ ಪಾರವಾ, ಸೂಪರ್. ಸೊ ನಿಮ್ಮ ಒಂದು ಸೀಕ್ರೆಟ್ಸ್ ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಳ್ಳೆ ರುಚಿಕರವಾದಂಥ, ರುಚಿಗಿಂತ ಹೆಚ್ಚಾಗಿ ಆರೋಗ್ಯಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಸೊ ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರಿಂದ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಥರದ್ದೇ ಎಲ್ಲ ಸೀಕ್ರೆಟ್ ರೆಸಿಪೀಸ್ ಬಂದು ನಮ್ಗೆ ಹೇಳ್ಕೊಡಿ. ಆಯ್ತಪ್ಪ, ಹೇಳ್ಕೊಡುವ. ಸೊ ಸೀಕ್ರೆಟ್ ರೆಸಿಪೀಸ್ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ, ಹೇಗೆ ಅನ್ನಿಸ್ತು ನಮ್ಮ ಕಿಚನ್? ನಿಮ್ಮ ಮತ್ತೆ ಬರ್ತೀರಲ್ಲ? ನನಗೆ ಅಡುಗೆ ಮಾಡೋದಕ್ಕೇನು ಸಂಕೋಚವೇ ಇಲ್ಲ. ನಾನು ಎಷ್ಟು ಬೇಕಾದರೂ ಅಡುಗೆ ಮಾಡ್ತೀನಿ. ಹೊಸ ರೀತಿಯ, ಹೊಸ ನಮೂನೆಯ. ಸೊ ಎಲ್ಲವೂ ಕೂಡ ಟ್ರೈ ಮಾಡ್ತೀನಿ? ಎಲ್ಲ ಟ್ರೈ ಮಾಡ್ತೀನಿ. ಸೊ ನಾನು ಒಂಥರ ಅಂಟು ಥರ, ಒಂದ್ಸರಿ ಖುಷಿ ಆಯಿತು ಅಂದ್ರೆ ಆಮೇಲೆ ನಿಮ್ಮ ಬೆನ್ನು ಬಿಡೋದಿಲ್ಲ. ಓಕೆ, ಸೊ ಮತ್ತೆ ಪುನಃ ಬಂದು ನಮಗೆ ನಿಮ್ಮ ಕೈ ರುಚಿಯನ್ನು ಹೇಳ್ಕೊಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪರ್ಪಲ್, ಒಳ್ಳೆ ಕಲರ್ ಬಂದಿದೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಜ್ಜಿ ಅಂತೂ ಸೂಪರ್ ಡ್ಯೂಪರ್ ಹಿಟ್. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಈ ಬಿಳಿ ದಾಸವಾಳ ಇದ್ದರೆ ಈ ಬಜ್ಜಿಯನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಆರೋಗ್ಯಕರವಾದಂಥ ಅಡುಗೆಗಳೊಂದಿಗೆ ಹಾಗೆ ರುಚಿಕರವಾದಂಥ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.